ಅದೇ ನಾನು ಕೇಳಿದೆ ಬಾಲ್ಯದಲ್ಲಿ ಯಾವತ್ತಾದ್ರೂ ನಾನು ಮುಂದಕ್ಕೆ ಮಕ್ಕಳು ಬೇರೆ ಬೇರೆ ಆಲೋಚನೆ ಇರುತ್ತೆ. ಅವಳ ವಿಚಾರ ಮತ್ತೆ ಕೇಳ್ತೇನೆ ನಾನು ಅವಳ ಹತ್ರ. 9th ಸ್ಟ್ಯಾಂಡರ್ಡ್ ಅಲ್ಲಿ ಅವರಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇತ್ತು. ಅದು ಟೆಸ್ಟ್ ಅಲ್ಲಿ ಒಳ್ಳೆ ಮಾಡಿದೆ. ಇನ್ನು ಕೂಡ ನಾನು ಆ ಪೇಪರ್ ಇಟ್ಟಿದ್ದೆ, ಉಂಟು ನನ್ನ ಹತ್ರ. ಹೌದು. ಮತ್ತೆ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಅವರಿಗೆ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಆವಾಗಿನಿಂದ ಬಂತು. ಅವರ ಟೀಚರ್ಸ್ ಸಪೋರ್ಟ್, ಪ್ರಿನ್ಸಿಪಲ್ ಸಪೋರ್ಟ್ ತುಂಬಾ ಇತ್ತು. ಮತ್ತೆ ಅವಳಿಗೆ 10th ಒಳ್ಳೆ ಮಾರ್ಕ್ಸ್ ಅಲ್ಲಿ ಕ್ಲಿಯರ್ ಮಾಡುವಾಗ ತುಂಬಾ ಖುಷಿಯಾಗಿ ಆಕ್ಚುಲಿ ಅವಳ ಪ್ಲಾನ್ ಇತ್ತು ಲಾ ಮಾಡುದು. ಅದಕ್ಕೆ ಪ್ರಿಪರೇಷನ್ ಲೀಡಿಂಗ್ ಕಾಲೇಜ್ ಅಲ್ಲಿ ಸೀಟ್ ಸಿಗ್ಬೇಕೆಂದು ಒಳ್ಳೆ ಪ್ರಿಪರೇಷನ್ ಮಾಡಿದ್ದಳು. ಕ್ಲಾಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಿದ್ದಳು. ಮತ್ತೆ ಸೇಂಟ್ ಆಗ್ನೇಸ್ ಪ್ರಿನ್ಸಿಪಲ್ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಅವಳು ಕಲಿಯಲಿಕ್ಕೆ ಅಲ್ಲಿಂದ ಕಲಿಯಲಿಕ್ಕೆ ಅವರು ಈವನ್ ಜಾಸ್ತಿ ಕ್ಲಾಸ್ ಅಲ್ಲಿ ಅಷ್ಟು ಪಾಠಕ್ಕೆ ಎಲ್ಲ ಅಟೆಂಡ್ ಆಗದಿದ್ದರೆ ಅವರಿಗೆ ಎಕ್ಸ್ಕ್ಯೂಸ್ ಕೊಡ್ತಿದ್ದಾರೆ. ಅಂದರೆ ಅವರು ಕ್ಲಾಟ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಿದ್ದಾರೆ. ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಅವಳು ಇದ್ದರು. ಆವಾಗ ಅವಳಿಗೆ ಇಂಟ್ರೆಸ್ಟ್ ಅಲ್ಲಿ ಡೆವಲಪ್ ಆಯ್ತು. ಮತ್ತೆ ಅಲ್ಲಿ ಅವಳಿಗೆ ಏನೋ CA ಮಾಡುವ, ಕ್ಲಾಟ್ ಇಂದ CA ಮಾಡುವ ಇಂಟ್ರೆಸ್ಟ್ ಬಂತು. ಯಾಕೆ ವೈ ಋತು ಯು ಜಸ್ಟ್ ಚೇಂಜ್ ಯುವರ್ ಪ್ಲಾನ್? So my interests were both to do, like I also, even now sometimes I think maybe after CA I can do LLB. Okay, oh great. So yeah, but I think that combination is better than doing LLB first and then doing CA, because CA takes a longer time. So then I decided to switch, because in PU, in commerce, for the first time I was learning economics, accountancy. I developed a very good interest for those subjects. Okay. So someone suggested CA and I said, yeah, this is, in commerce it's one of the top qualification you can get. So from there I decided, I think maybe from after second PUC.